ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅನಿ ಕೆಫೆ ಮಾಲಕಿ ಮಂಗಳಮುಖಿ ಅನಿ ಅವರು, ನನ್ನ ವಿರುದ್ಧ ನಂಜನಗೂಡು ತ್ಯಾಗರಾಜ ಕಾಲೋನಿಯ ಅನಿಲ್ ಕುಮಾರ್ ಎಂಬಾತ ವಿವಿಧ ಆರೋಪ ಹೊರಿಸಿ ವಿಡಿಯೋ ವೈರಲ್ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆಯನ್ನ ನೀಡಿದರು. ತಮ್ಮ ವಿರುದ್ಧದ ಆರೋಪಗಳ ಬಗ್ಗೆ ತೀವ್ರ ಭಾವುಕರಾದ ಅನಿ, ನಾನು ಕೆಫೆ ಆರಂಭಿಸಿದಾಗ ಯಾರೂ ಸಪೋರ್ಟ್ ಮಾಡಲಿಲ್ಲ. ರಿಕ್ಷಾ ಓಡಿಸುವಾಗ ಮಂಗಳಮುಖಿಯರಿಗೆ ಮತ್ತು ಗರ್ಭಿಣಿಯರಿಗೆ ಉಚಿತವಾಗಿ ಸೇವೆ ನೀಡಿದ್ದೆ. ಆಗ ಯಾರೂ ಮೆಚ್ಚುಗೆ ಸೂಚಿಸಲಿಲ್ಲ. ನನ್ನ ಸಾಧನೆಯನ್ನ ನೋಡಿ ಮೆಚ್ಚುವ ಬದಲು ಇಲ್ಲಸಲ್ಲದ ಆರೋಪ ಮಾಡಿ ಕಪ್ಪು ಚುಕ್ಕೆ ಎಂದು ಕರೆಯುವುದು ಎಷ್ಟು ಸರಿ. ಈಗ ನನಗೆ ಹೊರಗೆ ಮುಖ ತೋರಿಸಲು ಸಾಧ್ಯವಾಗುತ್ತಿಲ್ಲ. ನಾಳೆ ನನ್ನಂತೆ ದುಡಿದು ತಿನ್ನುವ ನನ್ನ ಸಮುದಾಯದ ಇತರರಿಗೂ ಈ ರೀತಿ ಆಗಬಾರದು ಎಂದರು. ನಮ್ಮ ಸಮುದಾಯದಲ್ಲಿ ಇಂದು ಅನೇಕರು ಡಾಕ್ಟರ್, ಲಾಯರ್ ಆಗಿದ್ದಾರೆ. ನಾನು ಇಂದು ಅನಿ ಕೆಫೆ ಮಾಡಿದ್ದೇನೆ, ಅದನ್ನೇ ಇತರರಿಗೂ ಮಾಡು ಎಂದು ಹೇಳಲು ಸಾಧ್ಯವಿಲ್ಲ. ಅದೇ ರೀತಿ ನಾನು ಯಾಕೆ ಡಾಕ್ಟರ್ ಅಥವಾ ಪೊಲೀಸ್ ಆಗಲಿಲ್ಲ ಎಂದು ಪ್ರಶ್ನಿಸುವುದು ಕೂಡ ಸರಿಯಲ್ಲ. ಮಂಗಳಮುಖಿಯರು ಸಮಾಜದ ಮುಖ್ಯವಾಹಿನಿಗೆ ಬರಲಿ, ತಲೆ ಎತ್ತಿ ನಡೆಯಲಿ ಎಂಬ ಉದ್ದೇಶದಿಂದ ನಾನು ವಿಡಿಯೋಗಳನ್ನು ಮಾಡುತ್ತೇನೆ. ರೀಲ್ಸ್ ಮಾಡೋದು ತಪ್ಪ? ನಮ್ಮ ಸಮುದಾಯದ ಏಳಿಗೆಗಾಗಿ ವಿಡಿಯೋ ಮಾಡೋದು ತಪ್ಪ ಎಂದು ಪ್ರಶ್ನಿಸಿದರು. ಈ ವ್ಯಕ್ತಿನ ದಂಧಕ ನಿಂದಿಸೋದಕ್ಕೆ ಇವನಿಗೆ ಸರ್ಜರಿ ಆಗಿಲ್ಲ, ಏನಾಗಿಲ್ಲ. ಇವನಿಗೆ ಲಕ್ಷ ಕೊಟ್ಟು ಕಸ್ಟಮರ್ಗಳು ಬರ್ತಿದ್ದಾರಂತೆ. ಆ ವ್ಯಕ್ತಿ ಲಕ್ಷ ಕೊಟ್ಟಿರುವಂಥ ವ್ಯಕ್ತಿಗಳು ಯಾರಂತ ನಮಗೆ ಕನ್ಫರ್ಮ್ ಆಗಬೇಕು. ಇಂಥ ವ್ಯಕ್ತಿ ಇವನಿಗೆ ಸರ್ಜರಿ ಆಗಿಲ್ಲ, ಏನಾಗಿಲ್ಲ, ಇವನಿಗೆ ಲಕ್ಷ ಕೊಟ್ಟು ಬಂದು ಇವನ ಹತ್ರ ಮಲ್ಕೊಂಡು ಹೋಗಿರುವಂಥ ವ್ಯಕ್ತಿ ಯಾರಂತ ನಮಗೆ ಪ್ರೂಫ್ ಬೇಕು. ಮತ್ತು ಇನ್ನೊಂದು ಹೇಳ್ತಾನಂತಂದರೆ, ಬಾಂಬೆಗೆ ಹೋಗಿ ನಾವು ಲಿಂಗ ಪರಿವರ್ತನೆ ಮಾಡಿಸ್ತೀವಿ ಅಂತ ಹೇಳ್ತಾನೆ. ನಮ್ಮ ಸಮುದಾಯದಲ್ಲಿ ಅಷ್ಟು ಸುಲಭವಾಗಿ ಲಿಂಗ ಪರಿವರ್ತನೆ ಯಾರು ಮಾಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಲಿಂಗ ಪರಿವರ್ತನೆ ಮಾಡಿಸೋದಕ್ಕೆ ಯಾರು ಸಾಧ್ಯ ಇಲ್ಲ. ಯಾಕಂದರೆ ಒಂದು ಕೌನ್ಸ್ಲಿಂಗ್ ಆಗಿರಬೇಕು, ಮತ್ತು ಬೇರೆ ಅಂದರೆ ಹಾರ್ಮೋನ್ ಟೆಸ್ಟಿಂಗ್ ಎಲ್ಲ ಇರಬೇಕು, ಮತ್ತು ಇಲ್ಲಿನ ಹಾವಭಾವಗಳೆಲ್ಲ ಚೇಂಜ್ ಆಗಿರಬೇಕು, ನಮ್ಮ ಸಮುದಾಯದವ್ರ ಜೊತೆ ಪಳಗಿರಬೇಕು. ಆ ವಿಚಾರದಲ್ಲಿ ಮಾತ್ರ ಸರ್ಜರಿ ಮಾಡಿಸ್ತಾರೆ. ಮತ್ತು ಅದು ಸರ್ಟಿಫಿಕೇಟ್ ಎಲ್ಲ ಬೇಕಾಗುತ್ತೆ. ಇವ್ರ ಅಪ್ಪ ಅಮ್ಮನ ಸಿಗ್ನೇಚರ್ ಆಗಿರ್ಬೋದು, ಇವನ್ ಸಿಗ್ನೇಚರ್ ಆಗಿರ್ಬೋದು, ಪ್ರತಿಯೊಂದು ಅಫಿಡವಿಟ್ ಮಾಡಿಸಿ ಕೊಡಬೇಕಾಗುತ್ತೆ. ಅಷ್ಟು ಸುಲಭವಾಗಿ ಯಾರೂ ಸರ್ಜರಿ ಇವನನ್ನು ಮಾಡಿಸಲ್ಲ. ನನ್ನ ಸಮುದಾಯದವ್ರು ಯಾರೂ ಮಾಡಿಸಲ್ಲ. ಅನಿಲ್ ಕುಮಾರ್ ಎಂಬಾತ ನನ್ನ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ಅಪಪ್ರಚಾರ ಮಾಡುತ್ತಿದ್ದಾನೆ. ನನ್ನ ಮೇಲೆ ಆತ ಮಾಡುತ್ತಿರುವ ಕಿಡ್ನ್ಯಾಪ್, ದೌರ್ಜನ್ಯ ಮತ್ತು ಹಣ ವಸೂಲಿಯ ಆರೋಪಗಳು ಸಂಪೂರ್ಣ ಸುಳ್ಳು. ಆ ವ್ಯಕ್ತಿಯಿಂದಾಗಿ ಇಂದು ನಮ್ಮ ಸಮುದಾಯದವರು ತಲೆ ತಗ್ಗಿಸುವಂತಾಗಿದೆ. ಇದರ ಹಿಂದೆ ಯಾರೋ ಇದ್ದು ಅದನ್ನು ತನಿಖೆ ನಡೆಸಿ ಷಡ್ಯಂತ್ರವನ್ನು ಬಯಲಿಗೆಳೆಯಬೇಕು ಎಂದು ಒತ್ತಾಯಿಸಿದರು.